ಮಂಗಳೂರಿನ ಉಳ್ಳಾಲ ತಾಲೂಕಿನ 300 ಗ್ರಾಮದ ಸೋಮನಾಥ ಉಳಿಯಾದ ಶ್ರೀ ಸೋಮೇಶ್ವರಿ ದೇವಸ್ಥಾನ ಮತ್ತು ಶ್ರೀ ಅರಸು ಧೂಮಾವತಿ ಬಂಟ ಪರಿವಾರ ದೈವಗಳ ದೇವಸ್ಥಾನವನ್ನು ನೋಡಬಹುದು. ನೇತ್ರಾವತಿ ನದಿಯ ದಡದಲ್ಲಿ ಸುಂದರ ಪರಿಸರದಲ್ಲಿರುವ ದೇವಸ್ಥಾನ ಇದಾಗಿದೆ. ತೆಂಗು ಕಂಗುಗಳಿಂದ ಕೂಡಿದ ಪ್ರಶಾಂತವಾದ ಪ್ರದೇಶ. ಮೇ 3ರಿಂದ ಮೇ 12ರವರೆಗೆ ಶ್ರೀ ಕ್ಷೇತ್ರದ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ವರ್ಷಾವಧಿ ಜಾತ್ರೆ ಹಾಗೂ ನೇಮೋತ್ಸವ ಕ್ಷೇತ್ರದ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಶ್ರೀ ಕ್ಷೇತ್ರದ ಇತಿಹಾಸವನ್ನ ಖ್ಯಾತ ವಕೀಲರಾದ ಶ್ರೀ ರವೀಂದ್ರ ನಾಯ್ಕ್ ಈ ರೀತಿ ಹೇಳ್ತಾರೆ. ಪ್ರಾಯಶಃ ಸೋಮನಾಥ ಉಳಿಯದಲ್ಲಿ ಸೋಮೇಶ್ವರಿ ದೇವಿಯ ದೇವಸ್ಥಾನ ಆಗಲೊಂದು ಉದ್ದೇಶ ಇದೆ. ಮೂಲತಃ ನಮ್ಮ ಪೂರ್ವಿಕರು ಉತ್ತರ ಗೋವಾದಲ್ಲಿ ವಾಸ ಮಾಡ್ತಾಯಿದ್ದರು. ಅದಕ್ಕಿಂತ ಮೊದಲು ಗೋವಾದ ಉತ್ತರ ಭಾಗದಲ್ಲಿರ್ತಕ್ಕಂಥ ಮಾಸದಲ್ಲಿ ನಮ್ಮ ಪೂರ್ವಿಕರು ವಾಸ ಮಾಡಿಕೊಂಡು ಬಂದು, ತದನಂತರ ಪೋರ್ಚುಗೀಸರ ದಬ್ಬಾಳಿಕೆಯಿಂದ ನಮ್ಮ ಕುಲಸ್ಥರು ಮಾಸದಲ್ಲಿರತಕ್ಕಂಥ ಸಮಯದಲ್ಲಿ ಕುಲದೇವಿಯ ದೇವಸ್ಥಾನ ಅಲ್ಲಿ ಶಾಂತಾದುರ್ಗ ಎಂಬ ಹೆಸರಲ್ಲಿದ್ದ ಕಾರಣ ಮೂಲತಃ ಅದು ಕಾಳಿ. ಆ ಸಂದರ್ಭದಲ್ಲಿ ಆಗಿನ ಆಡಳಿತ, ಪೋರ್ಚುಗೀಸ್ ಆಡಳಿತವು ಇಲ್ಲಿ ಗೋವಾದಲ್ಲಿರ್ತಕ್ಕಂಥ ಸಮಸ್ತ ಹಿಂದೂ ದೇವರುಗಳ ದೇವಸ್ಥಾನ ಹುಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಪ್ರಕಾರ ನಮ್ಮ ಕುಲಸ್ಥರು ಅಲ್ಲಿಂದ ಮೂರ್ತಿಯನ್ನು ದೇವಸ್ಥಾನ ತೆಗೆದು ಉತ್ತರ ಭಾಗದಲ್ಲಿರ್ತಕ್ಕಂಥ ಧಾರ್ಗಾಳ್ ಎಂಬ ಸ್ಥಳದಲ್ಲಿ ಒಂದು 3 ವರ್ಷ ನಂತರ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. 18ನೇ ಶತಮಾನ ಮೊದಲಿಗೆ ಸಾಧಾರಣ 1727 ಇಸವಿಗೆ ಪೋರ್ಚುಗೀಸರು ಉತ್ತರ ಭಾಗವನ್ನು ಕೂಡ ವಶಪಡಿಸಿಕೊಂಡು ಅಲ್ಲಿ ತಮ್ಮ ಸೈನ್ಯಗಳನ್ನು ನೆಲೆ ಊರಿಸಿದ ನಂತರ ಈ ಧರ್ಮ ಪ್ರಚಾರದ ಕೆಲಸವು ಭಾರಿ ಪ್ರಬಲವಾಗಿ ನಡೆದಿದ್ದ ಕಾಲದಲ್ಲಿ ಒತ್ತಾಯಪೂರ್ವಕವಾಗಿ ನಾವು ಆ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಕುಲಸ್ಥರು ಯಾರು ಇದ್ದಾರೆ ಅವರು ರಾತಾರಾತ್ರಿಯಾಗಿ ಸಿಕ್ಕಿದ ತಮ್ಮ ಉಪಯೋಗಕ್ಕೆ ಬರುವಂಥ ವಸ್ತುವನ್ನು ಅದರೊಟ್ಟಿಗೆ ಈ ದೇವಿಯ ಚಿತ್ರವನ್ನು ಕೂಡ ಹಿಡಿದುಕೊಂಡು ಈ ದಕ್ಷಿಣ ಕಡೆ ಪಲಾಯನ ಮಾಡಿ ಇಲ್ಲಿ ಬಂದು ಸುಮಾರು ಅದೇ ಸಮಯದಲ್ಲಿ ಸೋಮೇಶ್ವರ ದೇವಸ್ಥಾನ ನಮಗೆ ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟ ನಂತರ ಅಲ್ಲಿಂದ ಕೂಡ ನಮಗೆ ಅಲ್ಲಿ ಸಂಸ್ಥಾನ ದೊಡ್ಡದಾದ ಕಾರಣ ಅಲ್ಲಿ ನಿಲ್ಲಲಿಕ್ಕೆ ಸ್ಥಳಾವಕಾಶ ಇಲ್ಲ. ಆದ್ದರಿಂದ ಈ ಕ್ಷೇತ್ರವು ಸೋಮನಾಥ ದೇವರಿಗೆ ಸಂಬಂಧಪಟ್ಟ ಭೂಮಿ. ಇದಕ್ಕೆ ಅಂದರೆ ಸೋಮನಾಥ ಉಳಿಯ ಅಂತ ಕರೀತಾ ಇದ್ದೇವೆ. ಇಲ್ಲಿ ಬಂದು ವಾಸ ಮಾಡಬೇಕು. ಹಾಗೆಯೇ ನೀವು ಇಲ್ಲಿರ್ತಕ್ಕಂಥ ದೈವಗಳ ಆರಾಧನೆ ಮಾಡಬೇಕು. ವರ್ಷಕ್ಕೆ ಒಂದು ಅವಧಿ ಸೋಮೇಶ್ವರ ದೇವರ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ಅಪ್ಪಣೆಯೊಂದಿಗೆ ನಾವು ಬಂದು ಇಲ್ಲಿ ನಿಂತ ಕಾಲಘಟ್ಟದಲ್ಲಿ ಸುಮಾರು 250 ವರ್ಷಗಳಿಂದ ಇಲ್ಲಿದ್ದರೂ ಕೂಡ ಇಲ್ಲಿರ್ತಕ್ಕಂಥ ಧೂಮಾವತಿ ದೈವವನ್ನು ನೀವು ನಡೆಸ್ಕೊಂಡು ಬರಬೇಕು ಅಂತ ಹೇಳಿದ ಪ್ರಕಾರ ಅದು ಇಲ್ಲಿಯವರೆಗೆ ಅರಸು ದೈವದೊಂದಿಗೆ ಇಲ್ಲಿಯವರೆಗೆ ನಾವು ಅದನ್ನು ನಡೆಸ್ಕೊಂಡು ಬಂದಿದ್ದೇವೆ. ತದನಂತರ ಕಾಲದಲ್ಲಿ ನಾವು ನಮಗೆ ಕುಲದೇವಿ ಉಂಟು ಅಂತೇಳಿ ಒಂದು ತಿಳಿದ ನಂತರ ಇದೇ ಸ್ಥಳದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು 27 ದಿನಗಳವರೆಗೆ ನಡೆಸಿ ಅದರಲ್ಲಿ ಕಂಡುಬಂದಂತಹ ದೇವರು ನಿಮಗೆ ಕಾಳಿ. ಅಲ್ಲಿ ಕಾಳಿ ಮೂಲ ಸ್ವರೂಪ ಆದರೂ ಅದನ್ನು ಸಾತ್ವಿಕ ಆರಾಧನೆ ಮಾಡುವ ಕಾಲಘಟ್ಟದಲ್ಲಿ ಅದನ್ನು ಶಾಂತಾದುರ್ಗ ಅಂತೇಳಿ ಕರೆದು ಈಗಲೂ ಕೂಡ ದೇವಸ್ಥಾನ ನಡೀತದೆ, ಅಲ್ಲಿದೆ. ನಾವು ಇಲ್ಲಿ ಬಂದ ನಂತರ ಅದನ್ನು ನಾವು ಪರಿಪೂರ್ಣವಾಗಿ ನಾವು ಇಲ್ಲಿಯೇ ಕುಲಸ್ಥರಿಗೆ ಆರಾಧನೆ ಬೇಕಾಗಿ ಒಂದು ಕುಲದೇವಿಯ ದೇವಸ್ಥಾನವನ್ನು ನೀವು ಸ್ಥಾಪನೆ ಮಾಡಬೇಕು. ನಾನು ಆ ಕಾಲದಲ್ಲಿ ನಿಮ್ಮೊಂದಿಗೆ ಬಂದಿದ್ದೇನೆ, ಅದು ನನಗೆ ಇಲ್ಲಿ ಕೃತಿಗೆ ಸ್ಥಳ ಇಲ್ಲ, ಆ ಮೂಲಕ ನನಗೆ ದೇವಸ್ಥಾನವನ್ನು ಕಟ್ಟಿಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕ್ಷೇತ್ರದಲ್ಲಿ ಸೋಮೇಶ್ವರಿ ದೇವಿಯ ದೇವಸ್ಥಾನವನ್ನು 2011ರಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ನಡ್ಕೊಂಡು ಬಂದಿದ್ದೇವೆ. ಈಗ ಅದು ಪುನರಪಿಯಾಗಿ ಬ್ರಹ್ಮಕಲಶಕ್ಕೆ ತಯಾರಾಗಿ ನಿಂತಿದೆ. ವಿಷಯ ಅಂತ ಹೇಳಿದರೆ ಸೋಮೇಶ್ವರಿ ಅಂದರೆ ಹೆಸರು ಏನಪ್ಪ? ಪ್ರಾಯಶಃ ಸೋಮೇಶ್ವರಿ ಎಂಬ ಹೆಸರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ, ದೇವಿ ಇಲ್ಲ.
ಆದ್ದರಿಂದ ಅದ ವಿಚಾರವನ್ನು ನಾವು ಇಲ್ಲಿ ಬಂದ ಕುಲದೇವರೇ ಯಾವ ರೀತಿಯ ಹೆಸರಿಡುವುದು ಅಂತೇಳಿ ಚಿಂತನೆ ಅಷ್ಟಮ ಕಂಡಾಗ 3 ಹೆಸರನ್ನು ಸೂಚನೆ ಮಾಡಲಾಯಿತು. ಒಂದು ಸೋಮಶೇಖರಿ, ಚಂದ್ರಶೇಖರಿ, ಸೋಮೇಶ್ವರಿ. ನಾವು ಸೋಮೇಶ್ವರಿ ಅಂತ ಹೇಳುವಂಥ ಹೆಸರನ್ನು ಯಾಕೆ ನಾವು ಆಗ್ಬೋದು ಅಂತ ಹೇಳುವಂಥ ತೀರ್ಮಾನ ಅಷ್ಟಮ ನಡೆದಾಗ, ಈ ಭೂಮಿ ಸೋಮನಾಥ ಸಂಬಂಧಪಟ್ಟದ್ದು ಭೂಮಿ. ಸೋಮನಾಥನ ಮಗಳು ಕಾಳಿ, ಅದರಿಂದ ಅವಳಿಗೆ ಹೆಸರು ಸೋಮೇಶ್ವರಿ ಅಂತೂ ಕೂಡ ಇದೆ. ಆದ್ದರಿಂದ ಸೋಮೇಶ್ವರಿ, ಈ ಸೋಮನಾಥೊಳಗೆ ಸೋಮೇಶ್ವರಿ ನಿಲ್ಲುವುದಾದರೆ ನಿಲ್ಲಿಕ್ಕೆ ಆ ಹೆಸರನ್ನು ಸೂಚಿಸಲ್ಪಟ್ಟ ಪ್ರಕಾರ ಅಷ್ಟಮಲ್ಲಿ ಕಂಡಂತೆ ನಾವು ಅದನ್ನು ಆ ಸೋಮೇಶ್ವರಿ ಮೂರ್ತಿಯನ್ನು ಮಾಡಿದ್ದೇವೆ. ಆದ್ದರಿಂದ ಇವತ್ತಿನವರೆಗೆ ಸಂಪೂರ್ಣವಾಗಿ ಅದನ್ನು ಸ್ಥಾಪನೆ ಮಾಡಿದ ನಂತರ ನಡ್ಕೊಂಡು ಬಂದಿದ್ದೇವೆ. ಇನ್ನು ಈ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶ ಆದ ನಂತರವೂ ಕೂಡ ಈ ಸಮುದಾಯದವರು ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಅಂತೇಳಿ ನಾವು ನಮ್ಮ ಎಲ್ಲ ಸಮುದಾಯದ ಸದಸ್ಯರ ಹತ್ರ ಭರವಸೆ ಇದೆ, ನಡ್ಕೊಂಡು ಬಂದಿದ್ದೇವೆ. ನಮ್ಮದು ಸಮುದಾಯ ಸಣ್ಣ ಸಮುದಾಯಕ್ಕೊಂದು ಕುಲದೇವಿ ದೇವಸ್ಥಾನ ಉಂಟು ಅಂತ ಹೇಳಿದರೆ ಅದು ವಿಶಿಷ್ಟ. ನಾವು ಎಲ್ಲ ಸೇರಿ 2011 ಇಸವಿಯಲ್ಲಿ ಅವರಿಗೆ ನಮ್ಮ ಸಂಪೂರ್ಣವಾಗಿ ಅದಕ್ಕೆ ಆರ್ಥಿಕ ಸಬಲತೆ ಬಲವನ್ನು ಪಡಿಸಿಕೊಟ್ಟ ಅವರು ನಮ್ಮ ಸಮುದಾಯದ ಸಮಾಜದವರು. ಹಾಗೆ ನಡ್ಕೊಂಡು ಬಂದ ನಂತರ ಕೂಡ ಇವತ್ತಿಗೂ ಕೂಡ ಅದೇ ನಡೀತಾ ಇದ್ದೆ. ಇನ್ನು ನಾವು ಮಾಡುವಂಥ ಯಾವ ಕೆಲಸದಲ್ಲಿ ಕೂಡ ಸೋಮೇಶ್ವರಿ ಅಂತ ಹೆಸರನ್ನು ನಾವು ಭದ್ರಕಾಳಿಯನ್ನು ಸೋಮೇಶ್ವರಿ ಹೆಸರನ್ನು ಆಧಾರ ಮಾಡಿದ ನಂತರ ನಮಗೆ ಯಾವ ಕುಲಕ್ಕೆ ಯಾವುದೇ ತೊಂದರೆಗಳಾಗಲಿ ಯಾವುದು ನಡೆಯೋದಿಲ್ಲ. ಅವರು ಪರಿಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ನಮಗೆ ನಂಬಿಕೆ ಇದೆ. ಹಾಗೆ ನಮಗೆ ಪ್ರಶ್ನೆ ಪ್ರಕಾರ ಕಂಡ ಪ್ರಕಾರ ಅವರ ನಿಮಗೆ ಅನುಗ್ರಹ ಇದೆ, ಮುಂದೆ ಹೋಗಿ ಅಂತ ಹೇಳುವಂಥದ್ದು ನಾವು ಸೋಮೇಶ್ವರಿ ಎಂಬ ಹೆಸರಲ್ಲಿ ಸೋಮೇಶ್ವರಿ ದೇವಿಯ ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ. ದೇವಸ್ಥಾನದ ಇತಿಹಾಸ ನೋಡೋದಾದರೆ 1570ನೇ ಇಸವಿಯಲ್ಲಿ ಪೋರ್ಚುಗೀಸರು ಗೋವಾ ರಾಜ್ಯದಲ್ಲಿ ನೆಲೆಯೂರಿ ಧರ್ಮಾಂಧತೆಯಿಂದ ಇತರ ಜಾತಿಗಳವರನ್ನ ಬಲವಂತದ ಮತಾಂತರಗೊಳಿಸುವ ಹುನ್ನಾರ ಹೂಡಿದಾಗ ಅದನ್ನು ಪ್ರತಿರೋಧಿಸಿದ ಜಾತಿಗಳಲ್ಲಿ ಗಾಳದ ಕೊಂಕಣಿ ಜಾತಿಯೂ ಒಂದು. ಈ ಪ್ರತಿರೋಧದ ಫಲವಾಗಿ ಗೋವಾ ರಾಜ್ಯದಲ್ಲಿದ್ದ ಪೋರ್ಚುಗೀಸರ ದರ್ಪ ದೌರ್ಜನ್ಯಕ್ಕೆ ಹಲವು ಜಾತಿಗಳು ಬಲಿಯಾಗಿ ಅವರ ದೇವಸ್ಥಾನಗಳನ್ನು ನೆಲಸಮಗೊಳಿಸಿದರು. ತಮ್ಮ ಪೂರ್ವಜರು ಪೂಜಿಸಿಕೊಂಡು ಬರುತ್ತಿದ್ದ ಶ್ರೀ ಶಾಂತದುರ್ಗಾ ದೇವಿಯ ಮೂರ್ತಿಯನ್ನ ಪೋರ್ಚುಗೀಸರ ದಬ್ಬಾಳಿಕೆಯಿಂದ ರಕ್ಷಿಸಿಕೊಳ್ಳಲು ಗೋವಾದಿಂದ ತಮ್ಮೊಂದಿಗೆ ಹೊತ್ತುಕೊಂಡು ವಲಸೆ ಬಂದರು ಎಂಬ ಮಾತಿದೆ. 1574ರಲ್ಲಿ ಮರಾಠ ಸಾಮಂತವಾಡಿ ಸಂಸ್ಥಾನದವರ ಕಾಲದಲ್ಲಿ ಹೆಚ್ಚಿನ ದೇವಸ್ಥಾನಗಳು ಪುನರ್ ನಿರ್ಮಾಣಗೊಂಡಿತೆಂದು ಇತಿಹಾಸದಲ್ಲಿದೆ. ಅದೇ ಸಂದರ್ಭದಲ್ಲಿ ತಂದ ಶ್ರೀ ಶಾಂತದುರ್ಗಾ ದೇವಿಯ ಮೂರ್ತಿಯನ್ನು ನಮ್ಮ ಪೂರ್ವಜರು ಗೋವಾದ ದಾರ್ಗಳ ಎಂಬಲ್ಲಿ ಸ್ಥಾಪನೆ ಮಾಡಿದ್ರು ಎಂಬ ಬಗ್ಗೆ ಅಲ್ಲಿಯ ದೇವಸ್ಥಾನಗಳಲ್ಲಿ ಉಲ್ಲೇಖಗಳಿವೆ. ಪೂರ್ವಜರು ದಾರ್ಗಳದಲ್ಲಿ ವಾಸಿಸಿಕೊಂಡು ಬಂದಿರೋದ್ರಿಂದ ದಾರ್ಗಳ ಎಂಬ ಶಬ್ದ ಮುಂದೆ ಗಾಳದ ಎಂದು ಕರೆಯಲ್ಪಟ್ಟಿರಬಹುದು. ಗೋವಾದಿಂದ ಎಲ್ಲ ಕುಲಸ್ಥರು ವಲಸೆ ಹೋಗಿರಲಾರರು ಎಂಬ ನಂಬಿಕೆ 2-3 ಪಂಗಡಗಳಾಗಿ ಒಂದು ಪಂಗಡ ಅಲ್ಲೇ ಮತಾಂತರಗೊಂಡಿರಬಹುದು, ಮತ್ತೊಂದು ಪಂಗಡ ಕರಾವಳಿಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿರಬಹುದು ಎಂಬ ನಂಬಿಕೆ ಇದೆ. ಪೂರ್ವಜರು ನೆಲೆ ನಿಂತು ಪರಿಸರಕ್ಕನುಸಾರವಾಗಿ ಬದಲಾಗಿ ಇಲ್ಲಿಯ ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರಗಳನ್ನು, ದೈವಾರಾಧನೆಗಳಂತಹ ಧಾರ್ಮಿಕ ಅನುಕರಣೆ, ಆಚರಣೆಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ನೆಲೆಸಿದ ಮಧ್ಯಂತರ ಕಾಲದ ಸಮಾಜ ಬಾಂಧವರು ಉಡುಪಿಯ ಅದಮಾರು ಮಠದ ಶಿಷ್ಯತ್ವವನ್ನ ಪಡೆದಿದ್ದಾರೆ. ಇದು ಇತಿಹಾಸವಾದರೆ, ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಉಮಾನಾಥ ನಾಯ್ಕ್ ಉಳ್ಳಾಲ್ ಬ್ರಹ್ಮಕಲಶೋತ್ಸವದ ಬಗ್ಗೆ ಈ ರೀತಿ ಹೇಳ್ತಾರೆ. ಶ್ರೀ ಕ್ಷೇತ್ರ ಸೋಮನಾಥ ಉಳಿಯ ಇದರ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೆಯ ಕಾರ್ಯಕ್ರಮ ತಾರೀಕು 3ರಿಂದ 12 ತನಕ ವಿಜೃಂಭಣೆಯಿಂದ ನಡೆಯಲಿದೆ. ಪ್ರಥಮವಾಗಿ ನಮ್ಮ ಮಾಗಣ ದೇವರಾದ ಶ್ರೀ ಸೋಮನಾಥ ದೇವರನ್ನು ಹಾಗೂ ನಮ್ಮ ಗ್ರಾಮ ದೇವರು ವಿಷ್ಣುಮೂರ್ತಿ ಹಾಗೂ ಕ್ಷೇತ್ರದ ಎಲ್ಲ ದೇವರನ್ನು ಮನಸ್ಸಲ್ಲಿ ವಂದನೆ ಮಾಡಿಕೊಂಡು ತಾರೀಕು 3ರಿಂದ 12 ತನಕ 3 ತಾರೀಕಿಗೆ ಶ್ರೀ ರಾಜರಾಜೇಶ್ವರಿ ಭಜನಾ ಮಂದಿರ ಕುತ್ತಾರೆ, ಇಲ್ಲಿಂದ ಹೊರೆಕಾಣಿಕೆ ವಿಜೃಂಭಣೆ ಹೊರೆಕಾಣಿಕೆ ಹೊರಡಲಿದೆ. ಅದೇ ರೀತಿ 4ನೇ ತಾರೀಕಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿ ಭಜನಾ ಕಾರ್ಯಕ್ರಮಗಳು ನಡೆಯಲಿವೆ ವಿವಿಧ ತಂಡಗಳಿಂದ. ರಾತ್ರಿ ಶನೀಶ್ವರ ಮಹಾತ್ಮೆ ಎಂಬ ಪೌರಾಣಿಕ ಕಥಾ ನಾಟಕವನ್ನು ಇಲ್ಲಿ ಆಡಿ ತೋರಿಸಲಿದ್ದೇವೆ. ಅದೇ ರೀತಿ
5ನೇ ತಾರೀಕಿಗೆ ಸಭಾ ಕಾರ್ಯಕ್ರಮ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಹಾಗೂ ಕ್ಷೇತ್ರದ ತಂತಿವರಿಯರಾದ ಶ್ರೀ ಕುಂಟಾರ್ ರವೀಶ್ ತಂತಿಯವರು, ಉಳ್ಳಾಲ್ದಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿ ಶ್ರೀ ದೇವಮೂಲ್ಯನವರು, ಅದೇ ರೀತಿ ಊರಿನ ವಿವಿಧ ಗಣ್ಯರು ಇಲ್ಲಿ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವತ್ತು ರಾತ್ರಿ ಒಂತೆಲೇಟ ಅಂಡ್ ಪಂಪಿನ ತುಳು ಹಾಸ್ಯಮಯ ನಾಟಕವನ್ನು ಇಲ್ಲಿ ಪ್ರದರ್ಶಿಸಲಿದ್ದೇವೆ. ಅದೇ ರೀತಿ 6ನೇ ತಾರೀಕಿಗೆ ಸಂಜೆ ಶ್ರೀ ಈಶಪ್ರಿಯ ಸ್ವಾಮೀಜಿ ಹಾಗೂ ಉಳಿದ ಯುಟಿಕಾದರ್ರವರು, ಉಳಿದ ಎಲ್ಲ ಧಾರ್ಮಿಕ ಮುಖಂಡರು ಹಾಗೂ ಸಾಮಾಜಿಕ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ದಿನ ರಾತ್ರಿ ನಾಟಕ ಕೂಡ ಪ್ರದರ್ಶನ ಆಗಲಿದೆ. ಅದೇ ರೀತಿ 7ನೇ ತಾರೀಕು 8ನೇ ತಾರೀಕಿನ ಬೆಳಿಗ್ಗೆ 7:30ರಿಂದ 8:05 ಒಳಗೆ ದೇವರಿಗೆ ಹಾಗೂ ದೈವಗಳಿಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿದೆ. 9 ತಾರೀಕಿನಿಂದ ಕ್ಷೇತ್ರದ 10 ತಾರೀಕಿವರೆಗೆ ಕ್ಷೇತ್ರದಲ್ಲಿ ಜಾತ್ರೆ ಹಾಗೂ 10 ಮತ್ತು 11 ತಾರೀಕಿಗೆ ನಮ್ಮ ಕ್ಷೇತ್ರದ ದೈವಗಳಿಗೆ ನೇಮೋತ್ಸವ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬಂದು ಇಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕು. ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಭಂಡಾರದ ಮನೆಯನ್ನು ನೋಡಬಹುದು. ದೇವಸ್ಥಾನದ ಎದುರು ಅಶ್ವತ್ಥ ವೃಕ್ಷ, ಪಕ್ಕದಲ್ಲಿಯೇ ನಾಗನಕಟ್ಟೆ, ರಕ್ತೇಶ್ವರಿ ಗುಡಿ, ಅಲ್ಲಿಂದ ಮುಂದೆ ಬಂದ್ರೆ ಕೊರಗಜ್ಜನ ಗುಡಿ, ಶ್ರೀ ರಾಹು ಗುಳಿಗ, ಶ್ರೀ ಮಲಯಾಳಿ ಗುಳಿಗ, ಶ್ರೀ ಮಲೆಚಾಮುಂಡಿಯನ್ನ ನೋಡಬಹುದು. ಶ್ರೀ ಅರಸು ಧೂಮಾವತಿ ಬಂಟ ದೈವಗಳ ದೈವಸ್ಥಾನವನ್ನ ಕಾಣಬಹುದು. ಕೋಡಿ ದಯಾನಾಯ್ಕ್ ದೈವ ಆರಾಧನೆ ಬಗ್ಗೆ ಈ ರೀತಿ ನುಡಿಯುತ್ತಾರೆ. ನಾವು ಈ ಕ್ಷೇತ್ರದಲ್ಲಿ ಈ ಹಿಂದೆ ಹಲವಾರು ವರ್ಷಗಳಿಂದ ಸತತವಾಗಿ ದುಡಿದಂಥ ಅನುಭವ, ನಮ್ಮ ಹಿರಿಯರು ಹೇಳಿದಂಥ ಕೆಲವು ಮಾತಿನ ಪ್ರಕಾರ ನಾವು ಗೋವದಿಂದ, ಈಗ ತಾನೇ ಅವರು ಹೇಳಿದಾಗೆ ಗೋವದಿಂದ ಬಂದಂಥ ಸಮಯದಲ್ಲಿ ನಮಗೆ ರಕ್ಷಕರಾಗಿ ರಕ್ಷಣೆಗಾಗಿ ನಮ್ಮೊಟ್ಟಿಗೆ ಬಂದ ದೈವಗಳು ಅಂತೇಳಿ ಒಂದು ಪ್ರತೀತಿ ಇದೆ. ಅದು ಬಂದಂಥ ವ್ಯಕ್ತಿಗಳ ಮೇಲೆ ಆವೇಶ ಬಂದು ನಾವು ನಿಮ್ಮ ಸಹಾಯಕ್ಕಾಗಿ ಬಂದಿದ್ದೇವೆ, ನಿಮ್ಮ ರಕ್ಷಣೆಗಾಗಿ ಬಂದಿದ್ದೇವೆ, ನಮಗೆ ಇಲ್ಲಿ ಆಶ್ರಯ ಕೊಟ್ಟು ನಂಬಬೇಕು ಅಂತ ಹೇಳಿದ ಪ್ರಕಾರ ನಮ್ಮ ಹಿರಿಯರು ಧೂಮಾವತಿ ಬಂಟ ದೈವಗಳನ್ನು ಅಂದಿನಿಂದ ಆರಾಧಿಸಿಕೊಂಡು ಬರ್ತಾಯಿದ್ದರು. ಆವಾಗಲೇ ಇಲ್ಲಿ ನಾಗದೇವರ ನಾಗಬನ ದ್ರಾವಿಡರ ಕಾಲದಲ್ಲೇ ಇತ್ತು ಎಂದು ಪ್ರತೀತಿ ಇದೆ. ಅದರಲ್ಲಿ ಬೇಸಾಯ ಮಾಡಿದಂಥ ದವಸ ಧಾನ್ಯಗಳನ್ನು ಇಟ್ಟುಕೊಂಡು ನಾಗದೇವರಿಗೆ ತಂಬಿಲಾರಾಧನೆ ಮಾಡ್ತಿದ್ದರು. ನಂತರ ಅರಸು ದೈವವನ್ನು ಇಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾಯಿದ್ದರು. ಆ ರೀತಿ ಸುರುವಿಗೆ ಮೂಲ ಮೈಸಂದಾಯ ದೈವ ಇದೆ. ಮೂಲ ಮೈಸಂದಾಯ ದೈವಕ್ಕೆ ನೇಮ ಆದ ನಂತರ ಮೊದಲಿಗೆ ಅರಸು ದೈವಕ್ಕೆ ಆಗಿ ಮರುದಿವಸ ಧೂಮಾವತಿ ಬಂಟ ದೈವಗಳಿಗೆ ನೇಮೋತ್ಸವ ಆಗುವಂಥ ರೂಢಿ ಇತ್ತು. ನಂತರ ಅಷ್ಟಮಂಗಲ ಪ್ರಶ್ನೆ ರಾಶಿಯಲ್ಲಿ ಚಿಂತನೆ ಮಾಡಿದ ಪ್ರಕಾರ ಮೈಸಂದಾಯ ದೈವದ ಮೊದಲು ಅರಸು ದೈವಕ್ಕೆ ಸೇವೆ ಕೊಡಬೇಕು ಅಂತೇಳಿ ತಿಳಿದು ಬಂದ ಪ್ರಕಾರ ಮೊದಲನೇ ದಿನಕ್ಕೆ ಅರಸು ದೈವ ಇಬ್ಬರು ಅಣ್ಣ ತಮ್ಮಂದಿರು ಅರಸು ದೈವಗಳಿಗೆ ಸೇವೆ ಕೊಟ್ಟು, ಮರುದಿವಸ ಮೂಲ ಮೈಸಂದಾಯ ದೈವಕ್ಕೆ ಸೇವೆ ಕೊಟ್ಟು, ನಂತರ ಇಲ್ಲಿ ಪ್ರಧಾನ ದೈವಗಳಾದಂಥ ಧೂಮಾವತಿ ಬಂಟರಿಗೆ ನೇಮೋತ್ಸವ ನಡೆಯುವಂಥ ಕ್ರಮ ನಮ್ಮ ಹಿರಿಯರ ಕಾಲದಿಂದಲೂ ಇಲ್ಲಿ ಕೆಲವು ಶತಮಾನಗಳಿಂದ ಆರಾಧಿಸಿಕೊಂಡು ಬರುವಂಥ ಈ ಶಕ್ತಿ ನಾವು ನಿರೀಕ್ಷೆಗೆ ಅಂತ ಏನು ಮಾಡ್ತಾಯಿದ್ದೇವೋ, ನಾವು ಏನು ನೆನೆಸ್ತಿದ್ದೇವೋ ಅದಕ್ಕಿಂತ ಎಷ್ಟೋ ಪಾಲು ಅದರ ಕಾರಣಿಕವನ್ನು ಇಲ್ಲಿ ಜಾಗದಲ್ಲಿ ತೋರಿಸಿಕೊಟ್ಟಂಥ ನಾವೇ ನೋಡಿದಂಥ ಕೆಲವು ಸಂಗತಿಗಳಿವೆ. ಮೊದಲಿಗೆ ಈ ಜಾಗದಲ್ಲಿ ಆ ಧೂಮಾವತಿ ಬಂಟಗಳನ್ನು ಮರಳು ಧೂಮಾವತಿ ಅಂತಂದು ಕರೆಯುವಂಥ ಕ್ರಮ. ಅವರಿಗೆ ನಾವು ಹೇಳಿದಂಥ ಹಿರಿಯರು ಹೇಳಿದಂಥ ಮಾತಿದೆ, ಧರ್ಮಸ್ಥಳದ ಮಂಜುನಾಥ ಮಾತು ಬಿಡ, ತಿರುಪತಿ ತಿಮ್ಮಪ್ಪ ಕಾಸು ಬಿಡ ಅಂತೇಳಿ. ಆದರೆ ನಮ್ಮ ದೈವ ಎರಡನ್ನೂ ಬಿಡುವುದಿಲ್ಲ, ಕಾಸನ್ನು ಬಿಡುವುದಿಲ್ಲ, ಮಾತನ್ನು ಬಿಡುವುದಿಲ್ಲ. ಹಲವಾರು ದೃಷ್ಟಾಂತಗಳನ್ನು ನಾವು ಕಣ್ಣಲ್ಲಿ ಕಂಡಂಥ ಪ್ರತೀತಿ ಇದೆ. ಅನಂತರ ಭಕ್ತಿಪೂರ್ವಕವಾಗಿ ಯಾರಾದರೂ ಆರಾಧಿಸಿಕೊಂಡು ಬರುವಂಥ ಭಕ್ತರಿಗೆ ಯಾವತ್ತೂ ಕೂಡ ಬೆನ್ನು ಬಿಡದೆ ಸಹಾಯ ಮಾಡಿದಂಥ ನಮ್ಮ ತಾಯಿಗೆ ಸಮಾನವಾದಂಥ ದೈವಗಳು. ಆ ರೀತಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಈಗಲೂ ಕೂಡ ನಾವು ನಿಷ್ಠ ಪ್ರಕಾರವಾಗಿ ಅವರಿಗೆ ಸಲ್ಲಬೇಕಾದಂಥ ದೇಣಿಗೆಗಳನ್ನು, ಸಹಾಯಗಳನ್ನು, ಸೇವೆಗಳನ್ನು, ಕರಸೇವೆಗಳನ್ನು ಮಾಡುತ್ತಾ ಅವರ ಸೇವೆಯನ್ನು ಮಾಡ್ತಾಯಿದ್ದು, ಇದೇ ತಾರೀಕು 10ಕ್ಕೆ ಅರಸು ದೈವಗಳಿಗೆ ಸೇವೆ, 11ಕ್ಕೆ
ಮೂಲ ಮೈಸಂದಾಯ ದೈವ ಮತ್ತು ಧೂಮಾವತಿ ಬಂಟ ದೈವಗಳಿಗೆ ಸೇವೆ ನಡೆಯಲಿಕ್ಕೆ ಇದೆ. ಸಮಸ್ತ ದೈವ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸುಂದರವಾದ ಈ ಪರಿಸರದಲ್ಲಿ ನಡೆಯುವಂಥ ಈ ಜಾತ್ರಾ, ಅದೇ ರೀತಿ ಈ ವರ್ಷ ನಡೆಯುವಂಥ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಪಡ್ತಾ ಇದ್ದೇನೆ. ಸೌಂದರ್ಯ ಲಹರಿ ನಗು ನಗುತ್ತ ನೀನು ನನ್ನೆದುರು ನಿಂದಂತೆ ನಾ ಕಂಡೆ ಕನಸು. ವಿಶಾಲವಾದ ಹೊರಾಂಗಣ ಹೊಂದಿರುವ ಶ್ರೀ ಕ್ಷೇತ್ರದಲ್ಲಿ ಸುಂದರ ಬಾಗಿಲಿನ ಕೆತ್ತನೆಯನ್ನ ಕಾಣಬಹುದು. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗರ್ಭಗುಡಿ, ಹಿಂಭಾಗ ಮಹಾಗಣಪತಿ ಗುಡಿ, ಶ್ರೀ ಕಾಳಭೈರವನ ಗುಡಿ, ಗರ್ಭಗುಡಿಯಲ್ಲಿ ಶ್ರೀ ಸೋಮೇಶ್ವರಿಯನ್ನ ಕಾಣಬಹುದು. ಮೇ 3ರಿಂದ ಆರಂಭಗೊಳ್ಳುವ ಶ್ರೀ ಕ್ಷೇತ್ರದ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ದಿನಂಪ್ರತಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಶ್ರೀದೇವರಿಗೆ ವಿವಿಧ ಪೂಜಾ ವಿಧಿ ವಿಧಾನಗಳು, ವೈದಿಕ ಕಾರ್ಯಗಳು, ಧಾರ್ಮಿಕ ಉಪನ್ಯಾಸ, ಹೋಮ ಹವನ, ಉಡುಪಿ ಅದಮಾರು ಮಠದ ಶ್ರೀಗಳಿಂದ ಆಶೀರ್ವಚನ ನಡೆಯಲಿದೆ. ದಿನಂಪ್ರತಿ ದೇವರ ಅನ್ನಪ್ರಸಾದ ಸೇವೆ ನಡೆಯುತ್ತದೆ. ಮನರಂಜನಾ ಕಾರ್ಯಕ್ರಮ, ನಾಟಕ ಜರುಗಲಿದೆ. ಸರ್ವ ಭಕ್ತರು ಪಾಲ್ಗೊಂಡು ಶ್ರೀ ಸೋಮೇಶ್ವರಿ ತಾಯಿ ಹಾಗೂ ದೈವಗಳ ಪ್ರಸಾದ ಸ್ವೀಕರಿಸಿ ಪುನೀತರಾಗಿ. ನಿನಗೆ ಪ್ರಾತಸ್ಮರಾಮಿ ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ ಸರ್ವಮಂಗಳೇ ನಿನಗೆ ಶಿರಸಾನ